ಇದರ ಹಾಡು 5ನೇ ಪೇಜಲ್ಲಿದೆ. ಕೊಲೆ ಸುರಾಚಾರದ ಕೊನೆಯಾಗಲಿ ಇಂದು, ಸ್ನೇಹದ ಪ್ರೇಮದ ಭಾತೃತ್ವದ ಸೆಳೆ ಹರಿಯಲಿ ಎಂದೆಂದು, ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ, ಸಾರುವ ಇಂದು ಎಲ್ಲರೂ ಇಂದು, ಇದುವೇ ನಮಗಾನ, ಇದುವೇ ನಮಗಾನ. ಕುಡಿಯುವುದೊಂದೇ ಜಲ, ಉಸಿರಾಡುವುದೊಂದೇ ಗಾಳಿ, ಹರಿಯುವುದೊಂದೇ ರಕ್ತವು ನಮ್ಮಲ್ಲಿ, ಭೇದವು ಯಾಕಾಗಿ, ಭೇದವು ಯಾಕಾಗಿ. ಭೇದ ಮರೆತು ಬನ್ನಿರಿ ನಾವು ಸಮಾನ, ಸಾರುವ ಇಂದು ಎಲ್ಲರೂ ಇಂದು, ಇದುವೇ ನಮಗಾನ, ಇದುವೇ ನಮಗಾನ. ಒಮ್ಮೆ ಎಲ್ಲರೂ ಒಟ್ಟಿಗೆ ಹೇಳುವ ಹಾಡು. ಮೊದಲು ನಾನು ಶುರು ಮಾಡ್ತೇನೆ, ಆನಂತರ ಎಲ್ಲರ ಒಟ್ಟಿಗೆ ಧ್ವನಿ ಜೋಡಿಸಿ. ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ, ಸಾರುವ ಇಂದು ಎಲ್ಲರೂ ಇಂದು, ಇದುವೇ ನಮಗಾನ, ಇದುವೇ ನಮಗಾನ. ಜಾತಿ ಮತಗಳ ಧನಿಕ ಬಡತನ ಭೇದವ ತರಬೇಡಿ, ಬಿದ್ದವರನ್ನು ಮೇಲೆತ್ತುವ ಬನ್ನಿ ಎಲ್ಲರೂ ಕೈ ನೀಡಿ, ಎಲ್ಲರೂ ಕೈ ನೀಡಿ. ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ, ಸಾರುವ ಇಂದು ಎಲ್ಲರೂ ಇಂದು, ಇದುವೇ ನಮಗಾನ, ಇದುವೇ ನಮಗಾನ. ಕೊಲೆ ಸುಲಿಗೆಗಳ ಅತ್ಯಾಚಾರದ ಕೊನೆಯಾಗಲಿ ಇಂದು, ಸ್ನೇಹದ ಪ್ರೇಮದ ಭಾತೃತ್ವದ ಸೆಳೆ ಹರಿಯಲಿ ಎಂದೆಂದು, ಹರಿಯಲಿ ಎಂದೆಂದು. ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ, ಸಾರುವ
ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಬಾಲಕೃಷ್ಣ ಮಂದಿರದಲ್ಲಿ ಹಲವಾರು ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳು ನಡೆಯುತ್ತಿದ್ದರೂ ಈ ವ್ಯಕ್ತಿತ್ವ ವಿಕಸನದ ಕಾರ್ಯಕ್ರಮ ಮೊದಲ ಬಾರಿಗೆ ನಾವಿಲ್ಲಿ ಮಾಡ್ತಾ ಇದ್ದೇವೆ. ಇನ್ನು ನಮ್ಮ ಪೀಳಿಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅವರು ಹೇಗೆ ಈ ಸಮಾಜದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಎನ್ನುವ ದೃಷ್ಟಿಯಿಂದ ಇವತ್ತಿನ ಕಾರ್ಯಕ್ರಮ ತುಂಬಾ ಮುಖ್ಯವಾದದ್ದು. ಹಾಗಾಗಿ ಈಗಾಗಲೇ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸದುಪಯೋಗವನ್ನು ನೀವು ಸಾಯಂಕಾಲ 5-6 ಗಂಟೆವರೆಗೆ ನೀವು ಯಶಸ್ವಿ ಮಾಡಬೇಕಾಗಿ ನಾವು ಕೇಳಿಕೊಳ್ಳುತ್ತಿದ್ದೇವೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆ KT ಸುವರ್ಣ ಸರ್ ಅವರಿದ್ದಾರೆ. ಅವರು ರಾಜ್ಯ ಹಿಂದುಳಿದ ವರ್ಗದ ಸದಸ್ಯರು ಹಾಗೂ ಬ್ರಹ್ಮಶ್ರೀ ಎಲ್ಲವ ವೇದಿಕೆ ಉಳ್ಳಾಲ ಇದರ ಅಧ್ಯಕ್ಷರು ಹಾಗೂ ನಮ್ಮೆಲ್ಲರ ಆತ್ಮೀಯರು. ನಮ್ಮ ಮಂದಿರಕ್ಕೆ ಬೇಕಾಗುವ ಪ್ರಮುಖ ವ್ಯಕ್ತಿಯಾಗಿದ್ದಾರೆ. ಅವರನ್ನು ನಾವು ನಮ್ಮೆಲ್ಲರ ಪರವಾಗಿ ಮತ್ತು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಇನ್ನೊಬ್ಬರು ಮುಖ್ಯ ಅತಿಥಿಯಾಗಿ ಕಸ್ತೂರಿ ಪಂಜಾಬ್ ನಮ್ಮ ಜೊತೆಯಿದ್ದಾರೆ. ಅವರು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಿದ್ದರು. ಹಾಗೂ ನಮ್ಮ ಮಂದಿರಕ್ಕೆ ನಮ್ಮ ಸ್ಥಾಪಕ ಸದಸ್ಯರಾದ ಸತೀಶ್ ಕುಂಪಳ ಇದ್ದಾರೆ. ಅವರನ್ನು ಸ್ವಾಗತಿಸುತ್ತಿದ್ದೇನೆ. ನಮ್ಮ ಚಂದ್ರಶೇಖರ್ ಬಿಡಿ ಅವರಿದ್ದಾರೆ. ಕೋಶಾಧಿಕಾರಿಯಾದ ಜಗದೀಶ್ ಅವರಿದ್ದಾರೆ. ಆನಂದನ್ ಅವರಿದ್ದಾರೆ. ಎಲ್ಲ ಮಹಿಳಾ ಸಮಿತಿಯ ಪ್ರಮುಖರಿದ್ದೀರಿ. ಮುಖ್ಯವಾಗಿ ಮಾತಿನಲ್ಲಿ ನಾನು ಸ್ವಾಗತಿಸುತ್ತಿದ್ದೇನೆ. ಹಾಗೂ ನಮ್ಮ ಮಾಧ್ಯಮ ಮಿತ್ರರಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ದೇವರಿಗೆ ಶ್ರೀ ಪರಮಾತ್ಮನಿಗೆ ಭಕ್ತಿಪೂರ್ವಕ ಪ್ರಾರ್ಥನೆಯನ್ನು ಮಾಡಿ ಬಾಲಕೃಷ್ಣ ಮಂದಿರದ 25 ವರ್ಷಗಳನ್ನು ಅತ್ಯಂತ ಯಶಸ್ವಿಯಾಗಿ ಈ ಭಾಗದಲ್ಲಿ ಸಂಘಟನಾತ್ಮಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ವಿವಿಧ ರೀತಿಯ ಸಂಘಟನೆಯಾಗಿ ಮಂದಿರಾಗಿ ಬೆಳವಣಿಗೆ ನಿಮ್ಮೆಲ್ಲರ ಸಹಕಾರ ಅತ್ಯಂತ ಅಗತ್ಯ ಎಂದು ನಾನು ಮನಗಂಡು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದೇವೆ. 25 ವರ್ಷಗಳ ಹಿಂದೆ ಈ ಒಂದು ಮಂದಿರ ಪ್ರಾರಂಭವಾದ ದಿನದಿಂದ ಆ ಸಂದರ್ಭದಲ್ಲಿ ನಮಗೆ ಮಂದಿರ ಕಟ್ಟಡ ಯಾವುದೂ ಇರಲಿಲ್ಲ. ಆ ಸಂದರ್ಭದಲ್ಲಿ ಕುಂಪಲ ಶಾಲೆಯ ಆವರಣದಲ್ಲಿ ಒಂದು ವ್ಯಕ್ತಿತ್ವ ವಿಕಸನ ಶಿಬಿರವನ್ನು ಸಂಯೋಜನೆ ಮಾಡಿದರು. ಆ ಸಂದರ್ಭದಲ್ಲಿ ನಮಗೆ ನೆನಪಿರುವ ಪ್ರಕಾರ ಮಂಜುನಾಥೇಶ್ವರ ಕಾಲೇಜಿನ ಹಿರಿಯರು ಬಂದು ಆ ಒಂದು ಶಿಬಿರವನ್ನು ನಡೆಸಿಕೊಟ್ಟಿದ್ದರು. ಎದುರು ಹೆಚ್ಚು ಕಡಿಮೆ ನನಗೆ ಗೊತ್ತಿರುವ ಮಟ್ಟಿಗೆ ನನಗೆ ಹೆಚ್ಚು ಕಡಿಮೆ ಆ ಸಂದರ್ಭದಲ್ಲಿ 4-5 ಜನ ಮಾತ್ರ ಈಗ ಇದ್ದಾರೆ. ಅಷ್ಟು ಒಳ್ಳೆಯ ಒಂದು ಶಿಬಿರವನ್ನು ನಾನು ಕೂಡ ತಗೊಂಡ ಕಾರಣಕ್ಕೋಸ್ಕರ ನನಗೆ ವಿವಿಧ ರೀತಿಯ ಆಯಾಮಗಳಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಸ್ಫೂರ್ತಿ ಆಗಿದೆ. ಇವತ್ತು 25 ವರ್ಷಗಳ ನಂತರ ಅದರ ಮಧ್ಯದಲ್ಲಿ ಡಾಕ್ಟರ್ ಕಲ್ಲಡ ಪ್ರಭಾಕರ್ ಭಟ್ರಿಂದ ಹಿಡಿದು ಬೇರೆ ಬೇರೆ ಹಿರಿಯರ ಮಾರ್ಗದರ್ಶನದಲ್ಲಿ ಶಿಬಿರವನ್ನು ಹೊಸ ತನವನ್ನು ಕಂಡುಕೊಳ್ಳುವ ರೀತಿಯಲ್ಲಿ ಯೋಚನೆ ಮಾಡಿದಾಗ ನಮಗೆ ಮನಸ್ಸಿಗೆ ಅನಿಸಿದ್ದು ಒಂದು ರಾಷ್ಟ್ರ ಮಟ್ಟದಲ್ಲಿ ರಾಜಕೀಯವಾಗಿ, ಸಂಘಟನಾತ್ಮಕವಾಗಿ ಬೇರೆ ಬೇರೆ ಆಯಾಮಗಳಲ್ಲಿ ನಮ್ಮನ್ನ ನಾನು ಮತ್ತು ಕಸ್ತೂರಿ ಜಿಲ್ಲಾ ಪಂಚಾಯತ್ನಲ್ಲಿದ್ದೇವೆ. ಬೇರೆ ಬೇರೆ ನಮಗೆ ಅನಿಸುವುದು ಯಡಿಯೂರಪ್ಪನವರ ಹಿರಿಯರಿಗೆ ಅಥವಾ ಅದಕ್ಕಿಂತ ಮೇಲ್ಪಟ್ಟವರಿಗೆ ಈ ದೇಶದ ರಾಜ್ಯ ಅಲ್ಲ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂಥದ್ದು ಮತ್ತು ಸಮಾಜದಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಬಹುದು ಮತ್ತು ಧಾರ್ಮಿಕವಾಗಿ ಮತ್ತು ವೈಯಕ್ತಿಕವಾಗಿ ಅವರ ಜೀವನದ ಮೌಲ್ಯಗಳನ್ನು ಬೆಳೆಸಲಿಕ್ಕೆ ಯಾವ ರೀತಿ ತಗೊಂಡು ಹೋಗಬಹುದು. ನಾವು ಮನೆಯಲ್ಲಿ ಕೂಡ ನಮ್ಮ ಮನೆಯ ದಿನಚರಿಗಳನ್ನು ಮತ್ತು ಮನೆಯ ವ್ಯವಸ್ಥೆಗಳನ್ನು, ಸಾಂಸಾರಿಕ ಜೀವನವನ್ನು ಯಾವ ರೀತಿ ತಗೊಂಡು ಹೋಗಬಹುದು, ಸಮಾಜದಲ್ಲಿ ಮಕ್ಕಳ ಪಾತ್ರವನ್ನು ಯಾವ ರೀತಿ ಮುಂದೆ ತಗೊಂಡು ಹೋಗುವಂತ ವ್ಯವಸ್ಥೆ ಮಾಡಬಹುದು. ಎಲ್ಲ ರೀತಿಯ
ಹಾಗೆ ನನ್ನ ಮನಸ್ಸಿಗೆ ಅನಿಸಿತ್ತು, ಒಂದು ಸಲ ಅವರ ಮುಖಾಂತರ ಶಿಕ್ಷಣವನ್ನು ಕೊಡಿಸಬೇಕು ಅಂತ ನಮ್ಮ ಊರಲ್ಲಿ ಕೂಡ ಕೊಡಬೇಕು. ನಿಜವಾಗಿ ಎದುರು ಕೂತವರು ನಿಮ್ಮ ಮನಸ್ಸಲ್ಲಿ ಇರ್ಬೋದು, ಇವರು ಯಾಕೆ ಒತ್ತಾಯ ಮಾಡ್ತಾರೆ. ನಾನು ತುಂಬಾ ಜನರಿಗೆ ಹೇಳಿದ್ದೇನೆ, ಇದರಿಂದ ನಮ್ಮ ಬಾಲಕೃಷ್ಣ ಮಂದಿರಕ್ಕೆ, ಈ ಕುಂಬಳಕ್ಕೆ, ನನಗೆ ಕುಂಬಳಕ್ಕೆ ಆಗ್ತದೆ ಪ್ರಯೋಜನ ಅಥವಾ ಸತೀಶನಿಗೆ ಏನಾದರೂ ಪ್ರಯೋಜನ ಆಗ್ತದಾ? ಇದೆಲ್ಲ ಏನಿಲ್ಲ. ನಮ್ಗೆ ವೈಯಕ್ತಿಕ ಸ್ವಂತಿಕೆ ಅಥವಾ ಸ್ವಾರ್ಥ ಕಾರಣಕ್ಕೋಸ್ಕರ ಅಲ್ಲ. ನೀವು ಮತ್ತೆ ಸಂಜೆ ಹೇಳಿ, ಇದರಿಂದ ಲಾಭ ಆಗುವುದು ಎದುರು ಕೂತವರಿಗೆ. ತುಂಬಾ ಜನ ಕೆಲವರೆಲ್ಲ ಹೇಳಿ ಮಧ್ಯಾಹ್ನ ಹೋಗ್ಬೇಕು, ಸಂಜೆ ಹೋಗ್ಬೇಕು, ನನ್ನ ಮನೆ ಬಿಟ್ಟು ಬರ್ಲಿಕ್ಕೇನೆ ಆಗುದಿಲ್ಲ. ಸತ್ಯ ಹೇಳ್ಬೇಕಾದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಾನು ಪ್ರಾರಂಭದ ಸಣ್ಣ ಪ್ರಾಯದಿಂದ ಶಾಖೆಗೆ ಹೋಗ್ತಾ ಇದ್ದೆ. ಆದ್ರೆ ITC ಮಾಡಿದ್ದು ಒಂದು ಸ್ವಲ್ಪ ವರ್ಷಗಳ ಹಿಂದೆ. ನಾನು ಪ್ರತಿ ವರ್ಷ ITC ನಮ್ಮ ಅಶೋಕನ್ನ ಮತ್ತು ಪುಷ್ಪರಾಜ್ ಅವರೆಲ್ಲ ಹೇಳುವಾಗ ನಾನು ಹೇಳ್ತಿದ್ದೆ, ನನ್ಗೆ ಆಗುದಿಲ್ಲ, 7 ದಿನ ಹೇಗೆ ಕೊಡುದು ಅಂತ. ನಮ್ಮ ಮನೆಯಲ್ಲಿ ಕೂಡ ಹೇಳ್ತಿದ್ರು, 7 ದಿನ ಮನೆಗೆ ಕೊಡುದು ಹೇಗೆ ಅಂತ. ಒಂದು ಸಲ ನನಗೆ ನಮ್ಮ ಸಂಘದ ಹಿರಿಯರು ಹೇಳಿ, ಒಂದು ದಿನ 7 ದಿನ ಬಿಟ್ಟು ನೋಡಿ, ಭೂಮಿ ಕೆಳಗಡೆ ಆಗುದಿಲ್ಲ, ಅದು ಹಾಗೆ ಇರ್ತದೆ, ನಿಮ್ಮ ಜೀವನ ವ್ಯವಸ್ಥೆ ಕೂಡ ಹಾಗೆ ಇರ್ತದೆ ಅಂತ ಹೇಳಿ. ಅವಾಗ ನಾನು 7 ದಿನ ಬಿಟ್ಟು ಕಾಲದಲ್ಲಿ ಶಿಕ್ಷಣವನ್ನು ಪಡೆದೆ. ಅದನ್ನೇ ನಾನು ನಿಮಗೆ ಸಹ ಹೇಳಿದ್ದು, ಇವತ್ತು ಒಂದು ದಿನ ಏನು ಜಗತ್ತು ಅಡಿಯಲ್ಲಿ ಆಗುದಿಲ್ಲ, ಏನು ತೊಂದರೆ ಆಗುದಿಲ್ಲ, ವ್ಯವಸ್ಥೆ ಏನು ತೊಂದರೆ ಆಗುದಿಲ್ಲ, ಮದುವೆ ಇನ್ನೊಂದು ಮತ್ತೊಂದು ಎಲ್ಲರಿಗೂ ಇರ್ತದೆ. ಈ ರೀತಿಯ ಒಂದು ಶಿಕಾರಿಪುರ ಕೃಷ್ಣಮೂರ್ತಿ ಆದಂತಹ ಹಿರಿಯರ ಮಾರ್ಗದರ್ಶನದ ಶಿಕ್ಷಣ ಎಲ್ರಿಗೂ ಸಿಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಎಷ್ಟು ಬೇಕು ಅಷ್ಟು ತಗೊಳ್ಳುವಂತ ಶಿಕ್ಷಣವನ್ನು ಕೊಡ್ತಾರೆ. ಇವತ್ತು ನಾನು ಅತ್ಯಂತ ಪ್ರೀತಿಯಿಂದ ಈ ಭಾಗದಲ್ಲಿ 1989ರಲ್ಲಿ ರಾಮಶಿಲಾಪೂಜನದ ಒಂದು ಇಟ್ಟಿಗೆಯನ್ನು ಇಟ್ಟುಕೊಂಡು ನಾವು ಇಡೀ ಊರಿಗೆ ಸುತ್ತಿದ್ದೇವೆ. ದೇವರ ದಯೆಯಿಂದ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಆದ್ದರಿಂದ ಇವತ್ತು ನಾಡಿದ್ದು ಜನವರಿ 22ಕ್ಕೆ ರಾಮ ಮಂದಿರ ಉದ್ಘಾಟನೆ ಆಗ್ತದೆ. ಇದು ನಮ್ಮ ಸೌಭಾಗ್ಯ. ನಮ್ಮ ಸೌಭಾಗ್ಯ ಅಂದ್ರೆ ನಮ್ಮ ಈ ಕಾಲಘಟ್ಟದಲ್ಲಿ ರಾಮ ಮಂದಿರ 500 ವರ್ಷಗಳ ಹೋರಾಟದ ನಂತರ ಸಿಕ್ಕಿದೆ. ನಮ್ಗೆ ಪ್ರಥಮವಾಗಿ ಎನಿಸುವುದು ನಾಡಿದ್ದು ಆಗುವಂತಹ ಉದ್ಘಾಟನೆ ಜನವರಿ 1ರಿಂದ 22ನೇ ತಾರೀಕು ತನಕ ಏನೆಲ್ಲ ಚಟುವಟಿಕೆ ಆಗ್ತದೆ. ನೀವು ಅದರಲ್ಲಿ ಒಂದು ಸಲ ಭಾಗವಹಿಸಿದ್ರೆ ನಮ್ಮ ಜೀವನ ಸಾರ್ಥಕ. ನಾವು ಪೂರ್ತಿ ಸಹ ಭಾಗವಹಿಸಿದ್ರೆ, ನಾನು ಯಾವಾಗ ಹೇಳುವುದು 89ರಲ್ಲಿ ನಾನು 3 ದಿನ ಆಗಿದ್ದೇನೆ. ನನಗೆ ಪೆಟ್ಟೆಲ್ಲ 3 ದಿನ ಕೇಸ್ ಎಲ್ಲ ಆಗಿದೆ. ಬೇಕಂತ ಮಾಡಿದ್ರೆ ಆ ವಾತಾವರಣ ಆಗಿತ್ತು. ಈಗ ನೀವು ಪೆಟ್ಟು ಮಾಡಬೇಕು ಕೊಡಿಲ್ಲ, ಎಲ್ಲಿಯಾದ್ರೂ ಆಸ್ಪತ್ರೆಯಲ್ಲಿ ಮಾಡಬೇಕಾಗಿಲ್ಲ. ಇಲ್ಲಿ ಸಿಗುವಂತ ಶಿಕ್ಷಣದಿಂದ ನಮ್ಮ ಇಡೀ ಜೀವನ ವ್ಯವಸ್ಥೆ ಬದಲಾಗ್ತದೆ. ಆ ಕಾರಣಕ್ಕೋಸ್ಕರ ಇವತ್ತು ಶಿಕಾರಿಪುರ ಕೃಷ್ಣಮೂರ್ತಿ ಅವರು ಬಂದಿದ್ದಾರೆ. ಅವರ ಶಿಕ್ಷಣವನ್ನು ನಾವೆಲ್ಲ ಪಡೆದುಕೊಳ್ಬೇಕು. ಅತ್ಯಂತ ಪ್ರೀತಿಯಿಂದ ನೀವು ನಾನು ಪ್ರಾರಂಭದಲ್ಲೇ ಹೇಳಬೇಕು, ಒಂದು ಕೂತ ತಕ್ಷಣ ಕೆಲವು ಮನಸ್ಸಲ್ಲಿ ಬರಬಹುದು. ಬೆಳಿಗ್ಗೆಯಿಂದ ಸಂಜೆ ತನಕ ಇದ್ದು ಭಾಷಣ ಮುಂದ ಏನೆಲ್ಲ ಕೇಳಿ ಕೂತ ಅದೆಲ್ಲ ಆಗುವಂತದ ಹೋಗುವಂತದ ತಲೆಯಿಂದ ಬಿಡಿ. ಫಸ್ಟ್ ಇಲ್ಲಿ ತುಂಬಾ ಸಂಗತಿಯನ್ನ ತಗೊಂಡು ಹೋಗಿ ತಗೊಂಡು ಕೂತ್ಕೊಳ್ಳಿ. ಮೊಬೈಲ್ ಅನ್ನು ಒಂದು ದಿನ ಏನಾಗುದಿಲ್ಲ. ಒಂದು 24 ಗಂಟೆ 8:30 ಗಂಟೆ ಮೊಬೈಲ್ ಸ್ಕ್ರೀನ್ ಅಲ್ಲಿ ಇರ್ತೇವೆ ನಾವೆಲ್ಲ, ಗೊತ್ತಿಲ್ಲ. ಒಂದು ದಿನ ಬಿಡುವ, ಏನಾಗುದಿಲ್ಲ, ಮೊಬೈಲ್ ಅಲ್ಲಿ ಇರ್ತದೆ, ಏನು ಸಮಸ್ಯೆ ಆಗುದಿಲ್ಲ. ಏನು ಒತ್ತಾಯ ಅಂತ ತಿಳ್ಕೊಳ್ಬೇಡಿ. ನಮ್ಗೆ ಒಳ್ಳೆಯದಕ್ಕೋಸ್ಕರ ಇದೊಂದು ಒಳ್ಳೆಯ ಶಿಬಿರ ಅಂತ ತಿಳ್ಕೊಂಡು ಇವತ್ತು ಶಿಕಾರಿಪುರ ಕೃಷ್ಣಮೂರ್ತಿ ಅವರು ನಮಗೆಲ್ಲ ಅತ್ಯಂತ ಒಳ್ಳೆಯ ಒಂದು ಶಿಬಿರವನ್ನು ಕೊಡ್ತಾರೆ. ನಿಮ್ಗೆ ಟೀ, ಚಾ, ಪಾನೀಯದ, ಊಟದ ಎಲ್ಲ ವ್ಯವಸ್ಥೆ ಇಲ್ಲಿ ಇರ್ತದೆ. ಎಲ್ಲರೂ ನಿಮ್ಮ ಮೊಬೈಲಿಗೆ ಗಮನ ಕೊಡುವುದಕ್ಕಿಂತ ನಮ್ಮ ಹಿರಿಯರು ಕೊಟ್ಟ ಮಾರ್ಗದರ್ಶನದ ಬಗ್ಗೆ ಹೆಚ್ಚು ಗಮನ ಕೊಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಸಭೆಯಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ನಮ್ಮೆಲ್ಲರ ಅತ್ಯಂತ ಪ್ರೀತಿಯ ಪ್ರತಿ ಒಂದು ಕೆಲಸ ಕಾರ್ಯದಲ್ಲಿ ನಾವೇನು ಅತಿಥಿ ಒಂದು ಇನ್ವಿಟೇಷನ್ ಅದೆಲ್ಲ ಏನು ಮಾಡಲಿಲ್ಲ. ನಿನ್ನೆ ಸುವರ್ಣರಿಗೆ ಹೇಳಿದೆ, ಪಾಪ ನೀವು ಬರಬೇಕು, ಬಂದಿದ್ದಾರೆ ಸಮಯಕ್ಕೆ ಸರಿಯಾಗಿ. ಅವರು ಕೂಡ ಒತ್ತಡದಲ್ಲಿ ಇದ್ದಾರೆ. ಸುವರ್ಣರು ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ಅತ್ಯಂತ ಪ್ರೀತಿಯಿಂದ ನಿಮ್ಮಲ್ಲಿ ಯಾವತ್ತೂ ನಾವು ಪ್ರೀತಿ ಇಟ್ಟುಕೊಂಡು ಕೆಲಸ ಮಾಡ್ತೇವೆ. ನಮ್ಮ ಕುಟುಂಬದ ಬಗ್ಗೆ, ಮಂದಿರದ ಬಗ್ಗೆ, ಚಟುವಟಿಕೆ ಬಗ್ಗೆ. ಕೃಷ್ಣಮೂರ್ತಿ ಅವರು ಸುವರ್ಣರಿಗೆ ಹೇಳಿದರು, ಇಡೀ ಉಳ್ಳಾಲ ಭಾಗದ ಎಲ್ಲ ಕಾರ್ಯಕರ್ತರು ಇರ್ತಾರ, ಸತ್ಯ ಉಳ್ಳಾಲ ಭಾಗದಿಲ್ಲ. ಇದೇ ಕುಂಬಲ ಪರಿಸರದ 50 ಹೆಂಗಸರು 50 ಗಂಡಸರು ಈ ತರ ಪಟ್ಟಿ ಮಾಡಿಕೊಂಡು ಎಲ್ಲರನ್ನ ಸಂಪರ್ಕ ಮಾಡಿಕೊಂಡು ಹೆಚ್ಚು ಕಡಿಮೆ ಒಂದು 80% ಹೊಸದು, 20% ಹಳಬರನ್ನ ತಗೊಂಡು ನಮ್ಮ ಒಂದು ಅರ್ಧ ಗಂಟೆ ಕಾರ್ಯಕ್ರಮಕ್ಕೆ ಬಂದಿದೆ. ನಿಮಗೆ ಅತ್ಯಂತ ಪ್ರೀತಿಯ ಅಭಿನಂದನೆಗಳನ್ನು ವಂದನೆಗಳನ್ನು ಹೇಳ್ತಾ, ಪುಷ್ಪರಾಜದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಇದೇ ಮೈದಾನದಲ್ಲಿ ಇದರಲ್ಲಿ ನಾವು ರಕ್ಷಾಬಂಧನ ಉತ್ಸವ ಆಚರಣೆ ಮಾಡುವ ಮುಖಾಂತರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆ ಆಧಾರದ ಮೇಲೆ ಪ್ರಾರಂಭ ಆದಂತಹ ಈ ಒಂದು ಸಂಘಟನೆಯಲ್ಲಿ ಇವತ್ತು ನನಗೆ ತುಂಬಾ
ಈ ಒಂದು ಶಿಬಿರದ ಒಟ್ಟು ಜವಾಬ್ದಾರಿಯನ್ನ ಶಿಬಿರಾಧಿಕಾರಿ ರೀತಿಯಲ್ಲಿ ಅವರು ಕೆಲಸ ಮಾಡಬೇಕು ಅಂತ ಹೇಳಿದ್ದೇನೆ. ಅವರ ಆ ಜವಾಬ್ದಾರಿಯನ್ನು ದೊಡ್ಡ ಜವಾಬ್ದಾರಿಯನ್ನು ನೀಟಾಗಿ ಮಾಡ್ತಾರೆ. ಎಲ್ಲ ಬಂದ ಶಿಬಿರಾರ್ಥಿಗಳು ನಮ್ಮ ಅಶೋಕನ ಇದ್ದಾರೆ, ಕೆಳಗಿದ್ದಾರೆ. ಅವರು ನಮ್ಮ ಪ್ರಾಂತ ಮಟ್ಟದ ಸೇವಾ ಪ್ರಮುಖರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಮ್ಮ ಎಲ್ರಿಗೂ ಮಾರ್ಗದರ್ಶನ ಮಾಡುವಂತ ಅಶೋಕನ ಎದುರುಗಡೆ ಇದ್ದಾರೆ. ಎಲ್ರಿಗೂ ಅತ್ಯಂತ ಪ್ರೀತಿಯ ಸ್ವಾಗತ ಮಾಡ್ತಾ ಮತ್ತೊಮ್ಮೆ ನಿಮ್ಮ ಹತ್ರ ವಿನಂತಿ ಮಾಡಲು ಶಿಕಾರಿಪುರ ಕೃಷ್ಣಮೂರ್ತಿ ಅವರ ಈ ಒಂದು ಶಿಬಿರ ನೀವು ಬೇಕು ಅಂತ ಎನಿಸಿದಾಗ ಸಿಗುವುದಿಲ್ಲ. ಅದನ್ನ ಅತ್ಯಂತ ಪ್ರೀತಿಯಿಂದ ಅವರು ಕೊಟ್ಟಿದ್ದಾರೆ. ಅವರಿಗೂ ನಮ್ಮ ಧನ್ಯವಾದ ಸಲ್ಲಿಸ್ತಾ ಎಲ್ಲರೂ ಅತ್ಯಂತ ಪ್ರೀತಿಯಿಂದ ಒಂದು ಶಿಬಿರದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಾಗಿ ನನ್ನ ತೀರ್ಮಾನ. ಶಿಕ್ಷಕರ ವಾಣಿಜ್ಯ ಸಭಾ ಕಾರ್ಯಕ್ರಮದ ಪ್ರತಿಫಲದ ಆದಿಂಜಿನ ಹಾಗೆ ಪೂರ್ವ ಪೂಜೆಗೆ ಈ ಕಾರ್ಯಕ್ರಮದ ಪ್ರತಿಫಲ ಬಂದು 10 ಪಿರಿಯಡ್ ಚೋಡಾದ ಈ ಕಾರ್ಯಕ್ರಮದ ಜಾನದ ಗುಟ್ಟು ನಚನ ನಿರ್ದೇಶನ ಅಲ್ಲದೆ ಈ ಕಾರ್ಯಕ್ರಮದ ಶುಭ ರಚನ ನೀವು ಮಾತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ವರ್ಗದ ಧಾರ್ಮಿಕವಾದ ಸಾಂಸ್ಕೃತಿಕವಾದ ಬೇರೆ ಬೇರೆ ಸಾಮಾಜಿಕ ಕಲೆಗಳಿಂದ ಹೃದಯ ಮಿಡಿತದ ಒಟ್ಟು ಕೆಲಸ ಮತ್ತು ರಚನ ಶ್ರೀ KTC ಈ ಕಾರ್ಯಕ್ರಮ ಪ್ರತಿಫಲ ಬಂದಿರು ಅವೆಲ್ಲ ಕಾರ್ಯಕ್ರಮಗಳು ಸಂಘಟನೆಯ ಒಟ್ಟಿಗೆ ನಾಯಕತ್ವವನ್ನು ವಹಿಸುವುದರ ಮೂಲಕ ಯಶಸ್ವಿಯಾದ ನಿಭಾವಣೆ ಮತ್ತು ರಚನಾ ವ್ಯಕ್ತಿತ್ವದ ಈ ವ್ಯಕ್ತಿತ್ವ ವಿಕಾಸದ ಶಿಬಿರದ ಶೋಭೆ ಕುರಿತು ಈಗ ದೀಪನ ಮತ್ತು ರಚನಾ KTC ಒಡೆಯರು ತನ್ನ ಶುಭರಲ್ಲಿದ್ದ ಪಾತ್ರರು ಈ ವೇದಿಕೆಯಲ್ಲಿ ಬಿಟ್ಟುಕೊಡಲ್ಪಡುತ್ತದೆ. ಸುಮಾರು 25 ವರ್ಷಗಳಿಗೆ ಕೃಷ್ಣನ ದೇವರ ಸ್ಥಾಪನೆ ಆದ ಪ್ರತಿಷ್ಠೆ ಆದ ಬೇರೆ ಬೇರೆ ಯಾಗ ಯಜ್ಞ ಭಜನೆ ಬೇರೆ ಬೇರೆ ಕಾರ್ಯಕ್ರಮ ಅಂದರೆ ಭಾರಿ ಒಂದು ಶಕ್ತಿ ಆದ ಶ್ರೀಕೃಷ್ಣನ ಈ ಒಂದು ಬಾಲಕೃಷ್ಣ ಮಂದಿರಗಳು ಇನಿಕಾದ ದಿನ ವ್ಯಕ್ತಿತ್ವ ವಿಕಾಸ ನಮಗೂ ನಾಯಕತ್ವ ಶಿಬಿರ ಸತೀಶ್ ಕುಮಾರನೇ ಹೇಳಿಕೊಂಡು ಅಂಜನೆ ತಂಡದ ಮಾತ್ರ ಸೇರಿದು ಬಾರಿ ಹೆಚ್ಚು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಬಹುಶಃ ವ್ಯಕ್ತಿತ್ವ ಶಿಬಿರ ಮಾತನಾಡಲಾಗುವುದು ಆಟ ಶಿಕಾರಿಪುರ ಕೃಷ್ಣಮೂರ್ತಿಯನ್ನ ಅವೊಂದು ಅಭೂತಪೂರ್ವ ಪೈನಂಚಿನ ಆ ಒಂದು ಕಾರ್ಯಕ್ರಮ ಅವರು ಏರಿದ ದಯಗೊಂಡ ಬಾರಿ ಎಣ್ಣೆ ಕಾರ್ಯಕ್ರಮ ಮಾಡೋದು ಮಾತೆಲ್ಲ ಪಣಬೇಕು. ಇಂಚಿನ ಕಾರ್ಯಕ್ರಮ ಇನಿ ನಿಖಿಲನಿ ತಂಡ ಮುಖ ಕೇಳಿದರೆ ಬಹುಶಃ ನಿಖಿಲ ಕುಂಡದ ಲಕ್ಕಾಯತ ಮಾಡಬೇಕು. ದಯಗೊಂಡ ಅಂಚಿನ ಆ ಸಂಭಾಷಣೆ ಅದನ್ನ ಆ ವಿವರಣೆ ಬಾರಿ ಗಟ್ಟಿಯಾಗಿ ನನ್ನ ಗುಂಪುಗಳ ಮುಲ್ಪ ನಮ್ಮ ಉಳ್ಳಾಲ ಬಾಗಡೆ ಮಲ್ಪ ಹಾಲಲ್ಲಿ ಮಲ್ಪುಗ ಈ ಕಾರ್ಯಕ್ರಮ ಇನಿ ಬಾರಿ ಯಶಸ್ವಿಯಾದ ಇಂಚಿನ ಜವಳಿನಿಂದ ಮಾತ್ರ ಪ್ರಯೋಜನ ಕೊಡುವುದು ಪಡೆದು ಅಂಜನೆ ಎಂಗಳ ಅಧ್ಯಕ್ಷತೆ ಅಂಜನೆ ವೇದಿಕೆ ಮಾತ್ರ ಗಣ್ಯರೇ ಈಗಲೇ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿ ಮಾಡಬಹುದು. ಈಗ ಮಾತ್ರ ಈ ಕಾರ್ಯಕ್ರಮ ಪಾಲ್ಗೊಳ್ಳುವುದು ಯಶಸ್ವಿ ದೇವರ ಪ್ರಾರ್ಥನೆ ಬಂದದ್ದು ಎನ್ನುವ ಪಾತ್ರ ಕೊಡಬೇಕು. ಈ ಅರ್ಜೆಂಟಿನ ಕಾರ್ಯಕ್ರಮಗಳು ಮಾತ್ರ ಸಭೆಗಳು ಮುಂದುವರೆದುಕೊಂಡು ಕೆಲವು ಹೋಗಬೇಕಾದ ಸಭೆಯ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನ ನಂಬರ್ ವೇದಿಕೆಯಲ್ಲಿ ಉಪಸ್ಥಿತರಿರುವ ಪುಷ್ಪರಾಜ ತುಂಬಲ ಈ ವರ್ಷ ಬಾಲಕೃಷ್ಣ ಮಂದಿರದ ಭಾರತ ಸ್ಥಾಪನೆ ಪಂಚಲ
ವ್ಯಕ್ತಪಡಿಸಿದ್ದಾರೆ. ನಮ್ಮ ಈ ಜನ ಏನಿಲ್ಲ ನಮ್ಮ ಒಂದು ಭೂಮಿ ಪ್ರದೇಶಗಳು ಜನ ನಮಗೆ ಈ ಭೂಮಿ ಶ್ರದ್ಧೆ ಇತ್ತಿನಿಂದ ಆ ಶ್ರದ್ಧೆಗೆ ರಾಷ್ಟ್ರಭಕ್ತಿ ನಮಗೆ ಆ ರಾಷ್ಟ್ರಭಕ್ತಿನ ಜಾಗೃತಗೊಳಿಸುವುದಲ್ಲ ನಮಗೆ ನಮ್ಮ ರಾಷ್ಟ್ರಗೋಸ್ಕರ ನಮ್ಮ ಕೆಲಸ ಆ ಕೆಲಸವನ್ನು ಕೊಡುವುದಲ್ಲ ನಮ್ಮ ಪಂಜಾಬಿ ಶಿಕ್ಷಣದ ಅವಶ್ಯಕತೆ ಇದೆ ಒಂದು ನಾಯಕತ್ವ ಇಂಚ ಕೊರಳಿಗೆ ಒಂದು ಅವಶ್ಯಕತೆ ಇದೆ ನಮ್ಮ ಇಂಡಿಯಾಕ್ಕೆ ಬಂದರೆ ನಾಯಕತ್ವ ಓದು ಎಡ್ಡೆ ರೀತಿಯಲ್ಲಿ ಕೂಡ ಅವರು ಎಡ್ಡೆ ಒಂದು ರಾಷ್ಟ್ರದ ಶಕ್ತಿ ದಿಕ್ಕುಗಳು ಅದನ್ನ ಆ ಭೂ ಪ್ರದೇಶದ ಶಕ್ತಿ ದಿಕ್ಕುಗಳು 5 ಪ್ರಕಾರ 45 ಜನ ಅಜ್ಞಾನಿಗಳಾದ ಅವರು ಕೂಡ ಜ್ಞಾನವಂತರಾಗಬೇಕು ఆయన ನಾಯಕತ್ವದ ಮುಖಾಂತರ ಶಿಸ್ತು ಬರಬೇಕು ನಮಗೆ ಇದು ನಾಯಕ ಮುಖಾಂತರ ಈ ಜಾಗದಲ್ಲಿ ಯಾಪ ಅವರ ರಕ್ಷಕನ ಮುಖಾಂತರ ಇಂಥ ಪ್ರವೀಣತೆ ಆರೊಟ್ಟಿಗೆ ಇಂಚನೆ ಓಡಾಟವಾದ ಬಸ್ಗೆ ಗುರುತಾಗಲು ಇದೆ ರಕ್ಷಕನ ಕಾರ್ಯಕ್ರಮಗಳ ದುರುಪಯೋಗ ಬರ್ತದೆ ಈ ಸಂದರ್ಭ ಗೊತ್ತಿತ್ತು ಅವಾಗ ಮುಂದೆ 2001 ಅಥವಾ 2 ಸರಿಯಾಗಿ ವಿನಂತಿ ನೆನಪಿಸಿ ಅವರು ಈ ಬಿಲ್ಡಿಂಗ್ ಕೂಡ ಆಗಿದ್ದಾರೆ ಎಲ್ಲರೂ ಕಾಂಕ್ರೀಟ್ ಬಂದಿದ್ದೇವೆ ಅಲ್ಪ ಒಂದು ಪ್ರಶಿಕ್ಷಣ ವರ್ಗವನ್ನು ಬರೀತಾರೆ ನಾಯಕತ್ವ ಶಿಬಿರ ಆ ಶಿಬಿರ ಡಾಕ್ಟರ್ ಪ್ರಭಾಕರ್ ಭಟ್ ಕಲಾಕರ ಮತ್ತು ಸಮಾರೋಪ ಏಕೆಂದರೆ ಮತ್ತೆ ದಾನದಂತೆ ಜನರಿಗೆ ಕೃಷಿ ಮನೆಗಳಲ್ಲಿ ಹುಟ್ಟುದು ಬರ್ತಿನಾಗ್ತದೆ ಇಂಚಿನ ಪರಿಚಯ ನೋಡೋದು ನಾಯಕತ್ವ ಒಂದು ಶಿಕ್ಷಣ ದಿಕ್ಕಿನ ಪಕ್ಕ ಅವೇ ಸಮಯ ಇಂಥ ದಾದಲ್ಲ ರಾಷ್ಟ್ರಕ್ಕೋಸ್ಕರ ಕೆಲಸವನ್ನು ಕೊಡುವುದು ಎನ್ನುವ ಪ್ರೇರಣೆ 5 ತಿಂಗಳು ದಾದ ಕಲ್ಪನೆ ಇದ್ದಾರೆ ಅವಾಗ ದಾದವನ್ನು ಶಾಖೆಗೆ ಮುಂದುವರಿಸಿದ ಶಾಖೆ ಪ್ರಾರಂಭ 5 ಪಕ್ಕ ಅಪಘಾತಕ್ಕೆ ಪ್ರಶಿಕ್ಷಣ ಇತ್ತಿನ ಆ ಪ್ರಭಾಕರ್ ಭಟ್ ಒಂದು ರಾಷ್ಟ್ರೀಯ ಚಿಂತನೆ ಅಥವಾ ರಾಷ್ಟ್ರಭಕ್ತರ ಚಿಂತನೆ ಅವು ಆ ಸಂಘದಲ್ಲಿ ಪೂರಕವಾದ ಹೋಗಿ ಕೆಲಸ ಮಾಡಲು ಅವಕಾಶ ಮಾಡಿಕೊಡು 5 ಪಕ್ಕ ಅನೇಕ ಶಿಕ್ಷಣ ವರ್ಗದಲ್ಲಿ ಭಾಗವಹಿಸಿ ಬೇರೆ ಬೇರೆ ರೀತಿ ಇನ್ನು ಅಲ್ಲಿ 4 ಜನರ ಪಾತ್ರನ ಅದರಲ್ಲಿ 4 ಜನ ಇಲ್ಲಕೊಂಡ ಈ ಜನರಲ್ಲಿ ಹೆಚ್ಚು ಪಾತ್ರಗಳು ನಮ್ಮ ಆಚಾರ ವಿಚಾರ ಹೆಚ್ಚು ನೇರ ಕಲ್ಪನೆ ನಮಗೆ ರಾಷ್ಟ್ರ ಈಗ ಗುರುದ ಮುಖಾಂತರ ನೆನಪಿಗೆ ಶಿಕ್ಷಣ ಅವಶ್ಯಕತೆ ಮೂಲಕ ಒಂದು ರಾಷ್ಟ್ರ ಗಟ್ಟಿಯಾದಗಳನ್ನು ಅದೇ ಶಕ್ತಿ ವ್ಯಾಪಾರ ವಿಜಯ ಕೊಡುತ್ತಾಡ ಐಕೆ ದೊಡ್ಡ ಶಕ್ತಿ ಕೊಡುತ್ತದೆ ಒಂದು ಈ ಸೈನಿಕ ಶಕ್ತಿ ನನಗೆ ತೇಜಸ್ಸು ಮತ್ತು ಸಮರ್ಪಣೆ ಪಂಡಿತನ ಯುವ ಶಕ್ತಿ ನಮ್ಮ ಭಗವದ್ಗೀತೆಗಳ ಬಗ್ಗೆ ಯುವ ಶಕ್ತಿ ಪಡೆದಾದ ತೇಜಸ್ಸು ಕೂಡ ಸಮರ್ಪಣೆ ಭಾವನೆ ನನ್ನ ಶಕ್ತಿ ಪಡೆದು ಅವು ಪ್ರತಿ ಒಂದು ಕೂಡ ಆ ಊರು ಕೂಡ ಆ ಊರು ಅದಕ್ಕೆ ಸರಿಯಾದ ಮಾರ್ಗದರ್ಶನ ಅಥವಾ ಶಿಕ್ಷಣ ತೆಗೆದಾಡ ಆ ಊರು ಎಡ್ಡೆ ಆ ಊರು ಒಬ್ಬೇ ದೃಶ್ಯಗಳಲ್ಲಿ ಒಬ್ಬೇ ಗಲಾಟೆ ಪ್ರತಿಯೊಂದು ಆ ಶಿಕ್ಷಣ ಪಡೆದು ಎಡ್ಡೆ ರೀತಿ ಆ ಊರಿಗೋಸ್ಕರ ಕೆಲಸ ಮಾಡ್ತೀವಿ ಅಂದ್ರೆ ನಮಗೆ ದೇಶದ ರಾಷ್ಟ್ರದ ಕೆಲಸ ಅಂತ ಆ ಊರು ಕೆಲಸ ಇಂಚನ ವಿಷ್ಣುನ ಆರಾಧನೆ 4 ಮೇಲೆ ಪೀಠನ್ಸ್ ಸ್ಥಾಪನೆ ಮಾಡ್ತಿದ್ದಾರೆ ವಿಷ್ಣು ಮಂಡಲ ದೇವರು ಒಂದೇ ಇಟ್ಟಿನ ಆಗ ನಾನು ಈ ದೇಶದ ಮೂಲೆ ಮೂಲೆ ಕೆಲಸ ಕೊಡ ಅಂಚೆನೆ ರಾಷ್ಟ್ರಪತಿ ಬಂದ ನಮ್ಮ ಒಂದು ಊರು ಈ ಕುಂಬಳದ ಪ್ರದೇಶದಲ್ಲಿ ನಮ್ಮ ರಾಷ್ಟ್ರಕ್ಕೋಸ್ಕರ ನಮ್ಮ ಕೆಲಸ ಮಾಡ್ತಂದಾಗ ನಮಗೆ ಇಡೀ ರಾಷ್ಟ್ರ ನಾವು ಒಂದು ಸಹಾಯ ಮಾಡ್ತೀವಿ ರಾಷ್ಟ್ರಕ್ಕೆ ಸಹಕಾರ ಮಾಡ್ತಿದ್ದಾರೆ ಅದಕ್ಕೋಸ್ಕರ ನನಗೆ ನಂಚಿನ ಸಮಯನೇ ಅಗತ್ಯ ಒಬ್ಬರಿಗೆ ಸಿಗೋಡುತ್ತದೆ ಹಣ ನನಗೆ ನಂಚಿನ ಬೇರೆ ಬೇರೆ ಆಯಾಮ ಬೇರೆ ಬೇರೆ ರೀತಿಯ ಶಿಕ್ಷಣ ಆ ಶಿಕ್ಷಣ ಬೇರೆ ರೀತಿಯ ಪಡೆಯಬೇಕು ತುಂಬ ನಮ್ಮ ಮೂಲೆಲ್ಲ ಸುಮಾರು ಜನ ಇಂಚಿನ ಶಿಬಿರ ಅನೇಕ ನಾಯಕತ್ವ ಮನವನ್ನ ಜನ ಆಗ್ತದೆ ಅದಕ್ಕೋಸ್ಕರ ನಮ್ಮ ತುಂಬಾಗಿ ರಾಷ್ಟ್ರಕ್ಕೋಸ್ಕರ ಬೇರೆ ಬೇರೆ ರೀತಿಯ ಕೆಲಸ ಮಾಡಿಲ್ಲ ಈ ಶಿಕ್ಷಣವನ್ನು ಎಡ್ಡೆ ರೀತಿಯ ಮನೆಗಳು ಪಡೆಯಲಿ ಪಕ್ಕ ಈ ಶಿಕ್ಷಣ ಪಡೆಯಲಿ ಪಕ್ಕ ಈ ಊರಿಗೂ ಈ ರಾಷ್ಟ್ರಕ್ಕೋಸ್ಕರ ನಾವು ಒಂದು ರೀತಿಯ ಕೆಲಸ ಮಾಡಬೇಕು ಪಡೆದು ಏನೋ ಮಾತಾಡ್ಕೊಂಡೆ ಕೃಷ್ಣಮೂರ್ತಿ ನಿಮಗೂ ಈ ವೇದಿಕೆಗೆ ಕಾರ್ಯಕ್ರಮ ಪಾತ್ರಕತೆ ಶಿಬಿರದ ನಡಪಾದ ಸಭೆಯಲ್ಲಿ ಅಖಿಲ ಪಾತ್ರವನ್ನು ನೋಡಿಕೊಳ್ಳುತ್ತೇವೆ ಮಾಧ್ಯಮದ ಬಾಲಕೃಷ್ಣ ಮಂದಿರದ ಮಹಿಳಾ ಸಮಿತಿಯ ಸದಸ್ಯರಿಗೆ ಶ್ರೀಮತಿ ಕಸ್ತೂರಿ ಪಂಡ್ಯ ಪ್ರತಿನಿತ್ಯ ಜನಪದ ಮತ್ತೊಂದು ಪುನಾರೆ ನಮ್ಮೊಟ್ಟಿಗೆ ಮಾರ್ಗದರ್ಶನ ಮತ್ತೊಂದು ಪುನಾರೆ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಈ ಕಾರ್ಯಕ್ರಮದ ಸಭೆಯಲ್ಲಿ ಅಧ್ಯಕ್ಷೆಯ ಬದಿಗೊಳ್ಳುವ ವಿನಂತಿ ಶ್ರೀಮತಿ ಕಸ್ತೂರಿ ಪಂಡ್ಯ ಭಾಜಪದ ದಕ್ಷಿಣ ಕನ್ನಡ ಜಿಲ್ಲಾ ಸಭಾ ವೇದಿಕೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ಈ ವಿಟಿನ ಶಿಬಿರದ ಮುಖ್ಯ ರೂವಾರಿಯೂ ಗೌರವಿತ
ಶಿಕಾರಿಪುರ ಕೃಷ್ಣಮೂರ್ತಿ ಸರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಗೌರವದ ಧ್ವನಿಯ ಗಣ್ಯರೇ, ಸಭಾಂಗಣದಲ್ಲಿ ಸಂಪನ್ನಗೊಂಡಿರುವ ಎಲ್ಲ ಶಿಬಿರಾರ್ಥಿಗಳನ್ನು ಹೇಳ್ಬೋದು, ಶಿಬಿರಾರ್ಥಿಗಳೇ, ವ್ಯಕ್ತಿತ್ವ ವಿಕಸನ ಮತ್ತು ನಾಯಕತ್ವ ಶಿಬಿರ ಅಂದ್ರೆ ಇಲ್ಲಿ ಸಾಮಾಜಿಕವಾಗಿ ನಾಯಕತ್ವದ ಬಗ್ಗೆ ಇವತ್ತು ಪೂರ್ತಿ ಇಡೀ ದಿವಸ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಳ್ತಾ ಇದ್ದೀವಿ. ಸತೀಶಣ್ಣ ಮತ್ತು ಅವರ ತಂಡ ಈ ಪುಣ್ಯಕ್ಷೇತ್ರದಲ್ಲಿ ಬಹಳ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ಎಲ್ಲ ಬಂಧುಗಳಿಗೂ ಕೂಡ ತನ್ನ ವ್ಯಕ್ತಿತ್ವವನ್ನ ಅಥವಾ ಸಾಮಾಜಿಕ ನೆಲೆಗಟ್ಟಿನಲ್ಲಿ ತನ್ನ ನಾಯಕತ್ವವನ್ನ ಯಾವ ರೀತಿಯಲ್ಲಿ ಬೆಳೆಸಿಕೊಳ್ಳಬಹುದು ಎಂಬುದರ ಬಗ್ಗೆ ಯಾರು ನಮಗೆ ಮಾರ್ಗದರ್ಶನ ಮಾಡಬೇಕು ಅಂತ ವ್ಯಕ್ತಿಯನ್ನ ಕರೆದು ಇವತ್ತು ತಮಗೆಲ್ಲ ಒಂದು ದಿನದ ಶಿಬಿರವನ್ನ ಮಾಡ್ತಾ ಇದ್ದಾರೆ. ತಮ್ಮ ವ್ಯಕ್ತಿತ್ವದಲ್ಲಿ ಅಥವಾ ತಮ್ಮ ನಾಯಕತ್ವದಲ್ಲಿ ಮುಂದಿನ ದಿನಗಳಲ್ಲಿ ತಮ್ಮ ನಡೆ ಅಥವಾ ತಾವು ಯಾವ ರೀತಿಯಲ್ಲಿ ಹೋಗಬೇಕು ಎಂಬುದರ ಬಗ್ಗೆ ನನಗೆ ಸ್ವತಃ ಅನುಭವ. ಯಾಕಂದ್ರೆ ನಾನು ಕೂಡ ಪ್ರಶಿಕ್ಷಣ ವರ್ಗ ಒಂದು ನಡೆಯುವಂತ ಸಂದರ್ಭದಲ್ಲಿ ಇದೇ ಶಿಕಾರಿಪುರ ಕೃಷ್ಣಮೂರ್ತಿ ಸರ್ ಅವರ ಶಿಬಿರದಲ್ಲಿ ನಾನು ಮತ್ತು ಸತೀಶನ್ನ ಪಾಲ್ಗೊಂಡಂತ ಅನುಭವ ನಮಗಿದೆ. ಎಷ್ಟು ಚೆನ್ನಾಗಿ ಮಾತುಗಳನ್ನ ಹೇಳಿದ್ದಾರೆ ಅಂತ ಕೇಳಿದ್ರೆ, ಯಾವತ್ತಿದ್ರೂ ಮರೆಯದಂತ ಮಾತುಗಳು. ನಾನು ಯಾವಾಗಲೂ ನೆನಪು ಮಾಡ್ತೀನಿ, ಯಾವತ್ತಿದ್ರೂ ಕೂಡ ಮರೆಯದಂತ ಮಾತುಗಳು. ಅದರ ಜೊತೆಗೆ ನಾವು ಯಾವಾಗಲೂ ಸಾಮಾಜಿಕವಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನಮ್ಮ ನಡೆ ಮತ್ತು ನುಡಿಯನ್ನ ನೆನಪಿನಲ್ಲಿ ಇಟ್ಟುಕೊಂಡು ನಾವು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರೇರಣಾದಾಯಕವಾದಂತಹ ಮಾತುಗಳು. ಒಂದು ಸಭಾ ವೇದಿಕೆಯಲ್ಲಿ ಇರುವಂತಹ ಗಣ್ಯರನ್ನ ನಮ್ಮ ಸಭಾಂಗಣದಲ್ಲಿ ಉಪಸ್ಥಿತರಿರತಕ್ಕಂಥ ಪ್ರಮುಖರನ್ನ ಯಾವ ರೀತಿಯಲ್ಲಿ ಉಲ್ಲೇಖ ಮಾಡಬೇಕೆಂಬುದರ ಬಗ್ಗೆಯೂ ಕೂಡ ಸಣ್ಣ ಸಣ್ಣ ವಿಷಯದಿಂದ ಹಿಡಿದು ನಮ್ಮ ವ್ಯಕ್ತಿತ್ವವನ್ನ ಮೇಲುಮಟ್ಟಕ್ಕೆ ಕೊಂಡೋಗುವಷ್ಟರ ಮಟ್ಟಿಗೂ ಕೂಡ ನಮಗೆ ಒಂದು ಶಿಬಿರವಾರದಲ್ಲಿ ಆ ವಿಷಯಗಳು ಸಿಗುತ್ತೆ. ನನಗೂ ಕೂಡ ಇವಾಗ ಆಸೆ ಇದೆ, ನಾನು ಮಧ್ಯಾಹ್ನ ತನಕ ಇರಬೇಕು ಆದ್ರೆ ಅನಿವಾರ್ಯ ಕಾರಣದಿಂದ ಬರುವಾಗ ತಡ ಆಗೋದಕ್ಕೆ ಕ್ಷಮೆಯನ್ನ ಕೇಳಬೇಕು. ಅಂದ್ರೆ ಕ್ಷಮೆಯನ್ನ ಕೇಳುವಂತ ಪರಿಸ್ಥಿತಿ ಖಂಡಿತಕ್ಕೂ ನಮ್ಮ ಮನಸ್ಸಿನಲ್ಲಿ ನಾವು ಇಟ್ಕೊಳ್ಬೇಕು. ಕ್ಷಮೆಯನ್ನ ಕೇಳ್ತಾ ಇದ್ದೀನಿ. ಶಿಬಿರ ಯಾಕೆ ಬೇಕು ಅಥವಾ ಶಿಬಿರಾರ್ಥಿಯಾಗಿ ನಾವು ಯಾಕೆ ಭಾಗವಹಿಸಬೇಕು? ನಮ್ಗೆ ಏನು ತಿಳಿದಿಲ್ವಾ? ನಾವು ಇಷ್ಟ ತನಕ ನಮ್ಮ ಮನೆಯವರು, ನಮ್ಮ ತಂದೆ ತಾಯಿ ಇಷ್ಟ ತನಕ ನಮ್ಮನ್ನ ದೊಡ್ಡವರನ್ನಾಗಿ ಮಾಡಿದ್ದಾರೆ, ಶಿಕ್ಷಣಗಳನ್ನ ಕೊಡಿಸಿದ್ದಾರೆ, ಬೇರೆ ಬೇರೆ ರಂಗಗಳಲ್ಲಿ ನಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ. ಮತ್ತು ನಮಗೆ ಶಿಕ್ಷಣ ಬೇಕೆಂಬ ಮನಸ್ಸಿನಲ್ಲಿ ನಮ್ಮ ಭಾವನೆಗಳು ಮೂಡಿರಬಹುದು. ಅಂದ್ರೆ ನಿರಂತರ ಕಲಿಕೆ ಎಂಬುದು ನಿರಂತರ. ವಿಶ್ವವಿದ್ಯಾಲಯದಲ್ಲಿ ಇಂದಿಷ್ಟು ವರ್ಷಕ್ಕೆ ಅಂತ ನಮಗೆ ಸೀಮಿತವಾಗಿ ಶಿಕ್ಷಣ ಇದೆ. ರಾಜಕೀಯ ರಂಗ ಇರ್ಬೋದು ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಂಬಂಧಪಟ್ಟ ಹಾಗೆ ಧಾರ್ಮಿಕ ಇರ್ಬೋದು, ಅದರಲ್ಲಿ ವಿಶೇಷವಾಗಿ ಸಾಮಾಜಿಕವಾಗಿ ನಮ್ಮ ನಿಲುವುಗಳು ಅಥವಾ ಸಾಮಾಜಿಕವಾಗಿ ನಮ್ಮ ವ್ಯಕ್ತಿತ್ವಗಳು ಅಥವಾ ಸಾಮಾಜಿಕವಾಗಿ ನಮ್ಮ ನಾಯಕತ್ವಗಳು ಯಾವ ರೀತಿ ಇರಬೇಕೆಂಬುದರ ಬಗ್ಗೆ ನಮಗೆ ಬಹಳ ಚೆನ್ನಾಗಿ ಮುಂದಿನ ದಿನಗಳಲ್ಲಿ ನಾವು ನಡ್ಕೊಂಡು ಹೋಗ್ಲಿಕ್ಕೆ ನಮಗೆ ಅಂದ್ರೆ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಇವತ್ತು ಈ ಶಿಬಿರ ಪ್ರೇರಣಾದಾಯಕವಾಗಿ ಇರುತ್ತೆ ಅಂತ ನನ್ನ ಭಾವನೆ. ನಾವೆಲ್ಲರೂ ಕೂಡ ಸಾಯಂಕಾಲ ಎಷ್ಟು ಗಂಟೆ ತನಕ ಇರುತ್ತೆ ಅಷ್ಟು ಗಂಟೆ ತನಕನೂ ಕೂಡ ನಮ್ಮ ವ್ಯಕ್ತಿತ್ವವನ್ನು ನಾವು ರೂಪಿಸಿಕೊಳ್ಬೇಕು. ಆದ್ರೆ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ, ನಾಯಕತ್ವವನ್ನ ಸಾಮಾಜಿಕವಾಗಿ ಇರ್ಬೋದು ಅಥವಾ ಬೇರೆ ಬೇರೆ ರಂಗಗಳಲ್ಲಿ ನಾಯಕತ್ವ ಗುಣವನ್ನ ಬೆಳೆಸಲಿಕ್ಕೆ ನಮಗೆ ಮಾರ್ಗದರ್ಶನವನ್ನ ಮಾಡ್ತಾರೆ. ಆದ್ರೆ ನಾಯಕತ್ವವನ್ನ ಬೆಳೆಸಿದ ನಂತರ ನಾವು ನಾಯಕತ್ವ ಅಥವಾ ನಾಯಕನಾದ ನಂತರ ನಮ್ಮ ನಾಯಕತ್ವದಲ್ಲಿ ಆಚೆ ಈಚೆ ಹೋಗದ ರೀತಿಯಲ್ಲಿ ಅಂದ್ರೆ ನಾಯಕತ್ವವನ್ನ ನಾವು ಗಟ್ಟಿಯಾಗಿ ನಾವು ಅದನ್ನು ಬಲಪಡಿಸಬೇಕು. ನಾಯಕತ್ವದಲ್ಲಿ ಆಚೆ ಈಚೆ ನಾವು ಸ್ವಲ್ಪ ಆಗಬಾರ್ದು. ಯಾಕಂದ್ರೆ ನಾವು ಆಚೆ ಈಚೆ ಒಂದು ತುಳು ಶಬ್ದ ಉಂಟು, ಆಚೆ ಈಚೆ ಅಂಚಿ ಇಂಚಿ ಗಂಗರದಲ್ಲಿ ಅಂತ. ಯಾವತ್ತೂ ಕೂಡ ಮತ್ತೊಬ್ಬರ ಅಡಿಯಾಳಾಗಿ ನಾಯಕತ್ವವನ್ನು ಬೆಳೆಸಿದ ನಂತರ ಆ ನಾಯಕತ್ವದ ಅಡಿಯಲ್ಲೇ ನಾವು ಹೋಗಬೇಕು. ಅದಕ್ಕೆ ಒಂದು ನ್ಯಾಯವನ್ನು ಕೊಡಬೇಕು. ಈಗ ನಾನು ಒಂದು ಸತೀಶಣ್ಣ ರಾಜಕೀಯ ಮಾತಾಡಲಿಕ್ಕೆ ಬರಲಿಲ್ಲ. ನನಗೆ ರಾಜಕೀಯದಲ್ಲಿ ಇದ್ರೂ ಕೂಡ ರಾಜಕಾರಣವ ರಾಜಕೀಯ ರಾಜಧರ್ಮದಲ್ಲಿ ರಾಜಕೀಯ ಮಾಡಬೇಕು ಎಂಬುದರ ಬಗ್ಗೆ ನಾವು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಟುಕೊಂಡವರು. ರಾಜಧರ್ಮದಲ್ಲಿ ರಾಜಕೀಯವನ್ನ ಮಾಡಬೇಕು ಅಂತ. ಆ ನಿಟ್ಟಿನಲ್ಲಿ ಇವತ್ತು ಸಾಮಾಜಿಕವಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದುಡಿಯುವಂತಹ ಸಂದರ್ಭಗಳಲ್ಲಿ ನಾಯಕತ್ವದ ಬಗ್ಗೆ ನಮಗೆ ಇವತ್ತು ಪ್ರಶಿಕ್ಷಣ ಸಿಗ್ತಾ ಇದೆ. ನಮ್ಮ ಪುಣ್ಯ ಅಂತ ಹೇಳ್ಬಹುದು. ದಯವಿಟ್ಟು ಈ ಪರಿಸರದಲ್ಲಿರ್ತಕ್ಕಂಥ ಅಥವಾ
ಕುಂಪಲದ ಈ ಭಾಗದಲ್ಲಿ ಹಿಂದೂ ಜೀವನ ಪದ್ಧತಿ ಯಾವ ರೀತಿಯಲ್ಲಿ ಇದೆ ಅಥವಾ ಧಾರ್ಮಿಕ ಕ್ಷೇತ್ರದಲ್ಲಿ ನಮ್ಮನ್ನು ನಾವು ಯಾವ ರೀತಿಯಲ್ಲಿ ತೊಡಗಿಸಿಕೊಳ್ಬೇಕು ಎಂಬುದರ ಬಗ್ಗೆ ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಇಲ್ಲ. ಆದರೆ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ, ನಾವು ತಾಯಿಯಂದಿರು ಯಾವಾಗಿದ್ರೂ ಕೂಡ ನಮ್ಮ ಮನೆಯನ್ನ ಪ್ರಥಮವಾಗಿ ನಮ್ಮ ಮನೆಯನ್ನ ಸರಿಯಾಗಿ ಇಟ್ಟುಕೊಂಡು ಬೇರೆ ಕ್ಷೇತ್ರಕ್ಕೆ ಹೋಗುವಂತ ಸಂದರ್ಭದಲ್ಲಿ ನಮ್ಮ ಮನೆ ಸರಿ ಇದ್ರೆ ಮಾತ್ರ ನಮಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದರಲ್ಲೂ ಕೂಡ ಹಿರಿಯರಾಗಿ ಸ್ವಲ್ಪ ನಮ್ಮ ಹಿರಿತನದ ಅಂದ್ರೆ ನಾವು ನಮ್ಮ ಮಕ್ಕಳಿಗೋಸ್ಕರ ನಮ್ಮ ಮನೆಯಲ್ಲಿ ಏನಾದರೂ ಕಾರ್ಯಕ್ರಮ ಆಗುವಂತ ಸಂದರ್ಭದಲ್ಲಿ ಮಕ್ಕಳಿಗೋಸ್ಕರ ನಮ್ಮತನವನ್ನು ನಾವು ಬಿಟ್ಟುಕೊಡ್ತೀವಿ. ಕೆಲವೊಂದು ಸಂದರ್ಭಗಳಲ್ಲಿ ಕಾರ್ಯಕ್ರಮ ಆಗುವಂತ ಸಂದರ್ಭದಲ್ಲಿ ಮಕ್ಕಳು ಯಾವ ರೀತಿಯಲ್ಲಿ ಹೋಗ್ತಾರೆ ಅದಕ್ಕೆ ಪೂರಕವಾಗಿ ನಾವು ಕೂಡ ನಡ್ಕೊಂಡು ಹೋಗುವಂತ ಪರಿಸ್ಥಿತಿ ಇವತ್ತು ಬಂದೊದಗಿದೆ. ದಯವಿಟ್ಟು ಅದನ್ನು ಮಾಡದೆ ಮಕ್ಕಳ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ನಮ್ಮತನವನ್ನು ಬಿಟ್ಟುಕೊಡದ ರೀತಿಯಲ್ಲಿ ನಾವೆಲ್ಲ ಕಾರ್ಯಪ್ರವೃತ್ತರಾಗುವಂತ ಹೇಳುತ್ತಾ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿದ್ದೀನಿ. ಮಾತುಗಳು ಜಾಸ್ತಿ ಅಂತ ಅನ್ನಿಸ್ತಾ ಇದೆ ಸರ್, ಕ್ಷಮೆ ಇರಲಿ. ನನಗೆ ಈ ಕಾರ್ಯಕ್ರಮಕ್ಕೆ ಬಂದು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಇಲ್ಲಿಯ ಗೌರವಿತ ಅಧ್ಯಕ್ಷರು ಮತ್ತು ಪದಾಧಿಕಾರಿ ಸರ್ವ ಸದಸ್ಯರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಶಿಕ್ಷಾರ್ಥಿಗಳಿಗೂ ಮತ್ತೊಮ್ಮೆ ಶುಭವನ್ನು ಹಾರೈಸುವ ಮಾತಿಗೆ ವಿರಾಮವನ್ನು ನೀಡಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. നമുക്ക് ಶಾಲೆಗೆ ಶಿಕ್ಷಕರ ಶಿಕ್ಷಣ ಕಲ್ಪಬೇಕು ಆಡ ಸಂಸ್ಕಾರ ಕಲ್ಪವನ್ನು ಈ ಚಿತ್ತಿನ ಶಿಬಿರದ ಮೂಲಕ ನನ್ನ ದುಂಬುಗೂ ಸಂಸ್ಕಾರ ಕಲ್ಪನ ನಾಯಕತ್ವ ಕಲ್ಪನೆ ಬೇರೆ ಬೇರೆ ಗುಣಗಳಿನ ನಮಗೆ ಮಾತ್ರ ಬುದ್ಧಿಮತ್ತೆ ಉಡಲದ ಸಮೂಹ ನಂಚಿನ ವ್ಯಕ್ತಿತ್ವ ವಿಕಾಸ ಶಿಬಿರದ ಕಾರ್ಯಕ್ರಮದ ಸದಲಿ ಕುರಿಕಲ್ಮ ಎಂಬ ಮಾತ್ರ ಏಕ ಚಿತ್ರಗಳು ಏಕ ಮನಸ್ಸು ಏಕ ಭಾವಗಳು ಶಿಕಾರಿ ಕೃಷ್ಣಮೂರ್ತಿನ ಅನ್ನ ಚಲನ ಸಂಭಾಷಣೆ ಮಾತೆಲ್ಲ ವೀಕ್ಷಣೆ ಮತ್ತು ಕಾರ್ಯಕ್ರಮದ ಪಾಲ್ಗೊಳ್ಳಿ ಏಕ ಅಕ್ಕೇರಿ ಉಂಟಲ ಗೌಜಿ ಐತ ಪರಿಪೂರ್ಣ ಗೌಜಿ ಜನರ ಅಕ್ಕೇರಿ ಉಂಟಲ ಐತದ್ದು ಸಂಪೂರ್ಣ ಉಂಟಲ ಐತದ್ದು ಕಾರ್ಯಕ್ರಮದ ಪಾಲ್ಗೊಳ್ಳಿ ದುಂಬು ವ್ಯಕ್ತಿತ್ವ ವಿಕಾಸ ಶಿಬಿರದ ಪ್ರಾರಂಭ ದುಂಬು ಈ ಸಭೆಯಲ್ಲಿ ಇದರದ ಚುಕ್ಕಿಯಲ್ಲಿ ಒಳಪಡಲು ಶ್ರೀ ಆನಂದ್ ಎನ್ ಕುಂಬಲ್ ದಕ್ಷಿಣ ಕನ್ನಡ ಜಿಲ್ಲಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಗುರುಕಾರ್ ಬೆಳಗರೆ ಬಾಲಕೃಷ್ಣ ಮಂಡಲದ ಆಡಳಿತ ಮಂಡಲದ ಸದಸ್ಯ. ಇದರ ವಿಶೇಷ ಕಾರ್ಯಕ್ರಮ ಇವತ್ತು ವ್ಯಕ್ತಿತ್ವ ವಿಕಸನ ಶಿಬಿರ. ಇದರ ಉದ್ಘಾಟನೆಯನ್ನು ಈಗ ತಾನೇ ಮಾಡಿ ಇಲ್ಲಿಂದ ನಿರ್ವಹಿಸಿರುವಂತಹ ಕೆ.ಟಿ. ಶಿವರವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದ ಸಮರ್ಪಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಕಸ್ತೂರಿ ಪಂಜೆ ಇವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೆ ಇವತ್ತಿನ ವ್ಯಕ್ತಿತ್ವ ವಿಕಸನ ಶಿಬಿರವನ್ನು ಆಯೋಜನೆ ಮಾಡಿರುವವರು ನಮ್ಮ ಶಿಕಾರಿಪುರ ಕೃಷ್ಣಮೂರ್ತಿಯವರು, ಅವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ನೀಡುತ್ತಿದ್ದೇನೆ. ಹಾಗೆ ನಮ್ಮವರಿಗೆ ಕುಂಬಲದವರು ಪುಷ್ಪರಾಜರವರು ಈ ವೇದಿಕೆಯಲ್ಲಿದ್ದಾರೆ, ಅವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳ್ತೇನೆ. ಇವತ್ತಿನ ಕಾರ್ಯಕ್ರಮದ ರೂವಾರಿಗಳು ಈ ಮಂದಿರದ ಸ್ಥಾಪಕಾಧ್ಯಕ್ಷರಾದ ಸತೀಶ್ ಕುಂಬಲ್ ಅವರ ಜೊತೆ ಅವರನ್ನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳಲು ಇಷ್ಟಪಡ್ತೇನೆ. ಹಾಗೆ ಮಹಿಳಾ ಮಂಡಳಿಯ ಅಧ್ಯಕ್ಷರಾಗಿರುವ ಸತೀಶ್ ಕುಂಬಲ್ ಅವರು ವೇದಿಕೆಯಲ್ಲಿದ್ದಾರೆ, ಅವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಧನ್ಯವಾದ ಹೇಳಲು ಇಷ್ಟಪಡ್ತೇನೆ. ಹಾಗೆ ಈ ವೇದಿಕೆಯಲ್ಲಿ ಗಣೇಶ್ ಇದ್ದಾರೆ, ಅವರನ್ನು ನಾನು ಆರ್ಥಿಕವಾಗಿ ಧನ್ಯವಾದ ಹೇಳಲು ಇಷ್ಟಪಡ್ತೇನೆ. ರವೀಂದ್ರ ಕುಂಬಳ ಅವರಿಗೂ ಧನ್ಯವಾದಗಳು. ಹಾಗೆ ಸ್ವಾಗತವನ್ನು ಮಾಡಿರುವಂತಹ ವೆಂಕಟೇಶ್ವರ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಈ ಮಂದಿರದ ಸದಸ್ಯರು ಹಾಗೂ ಇವತ್ತಿನ ಶಿಬಿರಾರ್ಥಿಗಳಿಗೆ ಧನ್ಯವಾದ ಹೇಳ್ತೇನೆ. ಸರ್ ಅವರಿಗೆ ಶಿಕಾರಿಪುರ ಕೃಷ್ಣಮೂರ್ತಿ ಸರ್ ಅವರಿಗೆ ನೀಡುವುದಕ್ಕೆ ಅತ್ಯಂತ ಸಂಭ್ರಮದಿಂದ, ಅತ್ಯಂತ ಪ್ರೀತಿಯಿಂದ, ಅತ್ಯಂತ ನಿವೇದನೆಯಿಂದ ನಮಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ನಮ್ಮದೊಂದು ಕಿಂಚಿತ್ ಗೌರವವನ್ನು ನಮಗೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾರೆ. ಅವರಿಗೂ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಧನ್ಯವಾದಗಳು. ಅವರಿಗೂ ನಮ್ಮ ಅತ್ಯಂತ ಪ್ರೀತಿಯ ಧನ್ಯವಾದಗಳು. ಈ ಒಂದು ಸಂದರ್ಭದಲ್ಲಿ ಬೆಳಿಗ್ಗೆಯಿಂದ ಅಷ್ಟೇ ಒಂದು ನಿಮಿಷ ಬೆಳಿಗ್ಗೆಯಿಂದ ಇವತ್ತಿನವರೆಗೆ ನಾವೊಂದು ನಿರ್ಣಯ ಮಾಡಿ ಒಂದು ಯೋಚನೆ ಮಾಡಿ ಯಾವುದೇ ಕಾರ್ಯಕ್ರಮ ಮಾಡುವಾಗ ಅಂತ ಹೇಳ್ತೇವೆ, ಇಂತಿಂಥವರು ಇಂತಿಂಥ ಜವಾಬ್ದಾರಿಯನ್ನು ನಿಭಾಯಿಸಬೇಕು ಅಂತ. ಎಲ್ಲರೂ ಅವರವರ ಜವಾಬ್ದಾರಿಯನ್ನು ಅತ್ಯಂತ ಶ್ರದ್ಧೆಯಿಂದ ಅತ್ಯಂತ ನಿಷ್ಠೆಯಿಂದ ಮಾಡಿದ್ದಾರೆ. ಈಗ ವಿಶೇಷವಾಗಿ ರವೀಂದ್ರ ಕುಂಬಳ ಅವರು ಎಲ್ಲ ಸಂಗತಿಗಳನ್ನು ಅತ್ಯಂತ ಪ್ರೀತಿಯಿಂದ ಅತ್ಯಂತ ಯಶಸ್ವಿಯಾಗಿ ನಡೆಸಿದ್ದಾರೆ. ಅದೇ ರೀತಿ ಒಟ್ಟು ಸಂಪರ್ಕದ ದೃಷ್ಟಿಯಿಂದ ನಾವು ವೆಂಕಟೇಶ್ ಕುಂಬಳ ಮತ್ತು ಅವರಿಗೆ ಈ ವರ್ಗದ ಪೂರ್ತಿ ನೀವು ಸ್ವಲ್ಪ ಜಾಗೃತಿಯನ್ನು ನೋಡ್ಕೊಳ್ಬೇಕು ಅಂತ ಹೇಳಿದೆ. ಅವರು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ವೆಂಕಟೇಶ್ ಕುಂಬಳ ಇದನ್ನು ನಿಭಾಯಿಸುವಂಥ ಕೆಲಸ ಮಾಡಿದ್ದಾರೆ. ಅವರಿಗೂ ಧನ್ಯವಾದ.
ವಿಶೇಷವಾಗಿ ಬೆಳಗಿನಿಂದ ಸಂಜೆ ತನಕ ಅಡಿಗೆ ಮಾಡೋರಿದ್ದಾರೆ, ಆದರೆ ಅದನ್ನು ವ್ಯವಸ್ಥಿತವಾಗಿ ಎಲ್ರಿಗೂ ಅತ್ಯಂತ ಪ್ರೀತಿಯಿಂದ ನಿಷ್ಠೆಯಿಂದ ಬಡಿಸುವುದರ ಜೊತೆಗೆ ಕೊಡುವ ಎಲ್ಲ ಸಂಗತಿಗಳನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮಾಡಿಕೊಟ್ಟ ಚಂದ್ರಹಾಸ್ ಕುಂಪಲ ಇದ್ದಾರೆ. ಅವರಿಗೆ ಒಂದು ಶಾಲಾ ಆಗಬೇಕು, ಯಾಕಂದ್ರೆ ನಾವಿಲ್ಲಿ ಇದ್ದೇವೆ, ನಮಗೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿದ್ರು ಅವರು. ಒಳ್ಳೆ ರೀತಿ ಅವರಿಗೆ ಮನೆಗೆ ಹೋಗಿದ್ದಾರೆ ಕಾಣ್ತದೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯ ಧನ್ಯವಾದವನ್ನು ಸಲ್ಲಿಸ್ತೇನೆ. ಜೊತೆಗೆ ಪ್ರತಿಯೊಂದು ಹಂತದಲ್ಲಿ ಶಿಬಿರಾರ್ಥಿಗಳಾಗಿ ನಿಮ್ಮ ನಿಜವಾಗಿ ಅಮೂಲ್ಯವಾದ ಸಮಯವನ್ನು ಇವತ್ತು ನೀವು ಇದಕ್ಕೋಸ್ಕರ ಕೊಟ್ಟಿದ್ದೀರಿ. ಮುಂದಿನ ದಿನಗಳಲ್ಲಿ ನಿಜವಾಗಿ ನಿಮ್ಮ ಜೀವನದಲ್ಲಿ ಇದೊಂದು ದೊಡ್ಡ ಪ್ರಯೋಜನ ಆಗ್ತದೆ. ಇವತ್ತು ಎಲ್ಲ ನಿಮ್ಮ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಈ ಒಂದು ಶಿಬಿರಕ್ಕೆ ಸಮಯ ಕೊಟ್ಟು ಮುಂದಿನ ದಿನಗಳಲ್ಲಿ ಎಲ್ಲವನ್ನ ಒಳ್ಳೆ ರೀತಿಯಲ್ಲಿ ಈ ಸಮಾಜದ ಮುಂದೆ ತಗೊಂಡು ಹೋಗುವಂಥ ಒಂದು ಮಹತ್ತರವಾದ ಜವಾಬ್ದಾರಿಯನ್ನು ನೀವೆಲ್ಲ ನಿಭಾಯಿಸಬೇಕು ಎನ್ನುವ ಮಾತನ್ನು ಹೇಳುವುದರ ಜೊತೆಗೆ ಈ ಒಂದು ಶಿಬಿರಕ್ಕೆ ವಿದ್ಯಾಧರ್ ಹೊಸಕುರಲ್ ಮಾಧ್ಯಮದ ಮುಖಾಂತರ ಅವರ ಪ್ರಾಜೆಕ್ಟ್ ಇನ್ನೊಂದು ಮತ್ತೊಂದು ನಮಗೆ ತಂದು ಸಹಕಾರವನ್ನು ಮಾಡಿದ್ದಾರೆ. ಅದೇ ರೀತಿ ಅಬ್ಬಕ್ಕ ಟಿವಿ ಅವರು ಕೂಡ ಬಂದಿದ್ದಾರೆ. ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಜೊತೆಗೆ ಬೇರೆ ಬೇರೆ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡುವ ಅಂತ ಪ್ರಯತ್ನ ಎಲ್ಲರೂ ಮಾಡಿದ್ದಾರೆ. ಎಲ್ರಿಗೂ ಧನ್ಯವಾದ. ಸಂಪರ್ಕ ಮಾಡಿದ ಎಲ್ಲ, ವಿಶೇಷವಾಗಿ ಮಹಿಳೆಯರ ತಂಡ, ಸುಶೀಲಕ್ಕ, ಮಮತೆ ಇದೆಲ್ಲ ಎಲ್ಲರೂ ಕೂಡ ಎಲ್ಲರೂ ಕೂಡ ನೀವು ಅತ್ಯಂತ ಒಳ್ಳೆ ರೀತಿಯಲ್ಲಿ ಸಂಪರ್ಕ ಮಾಡೋದ್ರ ಮುಖಾಂತರ ನೀವು ಒಳ್ಳೆ ರೀತಿಯ ಕೆಲಸ ಮಾಡಿದ್ದೀರಿ. ನಮ್ಮ ಶಿಕಾರಿಪುರ ಕೃಷ್ಣಮೂರ್ತಿ ಸರನ್ನು ಕರ್ಕೊಂಡು ಬರುವಂಥದ್ದು, ಬೇರೆ ಬೇರೆ ಬೋರ್ಡ್ ಅಥವಾ ಇನ್ನಿತರ ಕೆಲಸಗಾರಿಗೆ ಚೇತನ್ ಶೆಟ್ಟಿ ಕುಂಪಲ ಇವರು ತುಂಬ ಸಹಕಾರ ಮಾಡಿದ್ದಾರೆ. ಎಲ್ರಿಗೂ ನಾನು ಹೇಳೋದ್ರಲ್ಲಿ ಯಾರಾದ್ರೂ ತಪ್ಪಿದ್ರೆ ಕ್ಷಮಿಸಿ. ಎಲ್ಲರೂ ಈ ಒಂದು ಶಿಬಿರ ಅತ್ಯಂತ ಯಶಸ್ವಿ ಆಗಬೇಕಿದ್ರೆ ಎಲ್ಲರ ಸಹಕಾರವೂ ಕೂಡ ಅತ್ಯಂತ ಅವಶ್ಯಕತೆ ಇದೆ. ಎಲ್ಲರೂ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿದ್ರಿ. ಎಲ್ರಿಗೂ ಧನ್ಯವಾದ.